ನಮಸ್ಕಾರ ವೀಕ್ಷಕರೇ, ನಾವಿಂದು ಉಡುಪಿ ಜಿಲ್ಲೆಯ ಮಣಿಪಾಲ ಸಮೀಪದ ಅಂಜಾರು ಗ್ರಾಮದ ಅರಂತಬೆಟ್ಟುವಲ್ಲಿದ್ದೇವೆ. ಇಲ್ಲೊಬ್ಬರು ವಿಶೇಷ ಪ್ರತಿಭೆ ಇದ್ದಾರೆ. ಅವರ ಕೈಚಳಕದಿಂದ ವಿಶೇಷ 2 ವಾಹನಗಳನ್ನು ತಯಾರಿಸಿದ್ದಾರೆ. ಆ ವಾಹನಗಳು ಹೇಗಿದೆ ಅಂತ ನೋಡ್ಕೊಂಡು ಶರತ್ ಜಿ ನಾಯ್ಕ್ ಅವರು. ನಾನೀಗ ನಿಮ್ಮ ಬಗ್ಗೆ ಹೇಳ್ಕೊಂಡು ಬಂದೆ, ವಿಶೇಷ ಪ್ರತಿಭೆ ಅಂತ. ವಿಶೇಷ ಪ್ರತಿಭೆ ಅಂತ ಹೇಳಿದರೆ, ನೀವು ಲಾಕ್ಡೌನ್ ಟೈಮಲ್ಲಿ ನೋಡಿ ನಾವು ಕೂತ್ಕೊಂಡಿದ್ದೇವೆ, ಒಂದು ಅದ್ಭುತ ಕಾರನ್ನು ರೆಡಿ ಮಾಡಿದ್ದೀವಿ. ಏನಪ್ಪ ಅಂತ ಹೇಳಿದರೆ, ನಾನು ಈ ಕಾರನ್ನು ಅಂದರೆ ನಾನು ಕೂಡ ಒಂದು ರೈಡ್ ಹೋಗಿ ಬಂದೆ. ವಿಶೇಷವಾದ ವಾಹನ ಇದು. ಕಾಡು ಗುಡ್ಡೆಯಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಇದನ್ನು ತಯಾರಿಸಿದ ರೂವಾರಿ ನಮ್ಮ ಶರತ್ ಜಿ ನಾಯ್ಕ್ ನಮ್ಮ ಜೊತೆ ಇದ್ದಾರೆ. ನಾನು ಹೇಳಿದೆ ಮೊದಲೇ, ಒಂದು ವಿಶೇಷ ಕೈಚಾಳಕದಿಂದ ಒಂದು ವಿಶೇಷವಾದ ವಾಹನವನ್ನು ತಯಾರಿಸಿದ್ದಾರೆ ಅಂತ. ಈ ವಾಹನವನ್ನು ನಾನು ತಗೊಂಡು ಹೋಗ್ಬೋದಾ? ಓಕೆ, ಆಫ್ ರೋಡ್ ಮಾತ್ರ. ಸೊ ತುಂಬ ಒಂದು ಡಿಫ್ರೆಂಟ್, ಅಂದರೆ ಈಗ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಪೊಲ್ಯೂಷನ್ ಅಂತ ನಾವು ಎಲ್ಲಿ ಹೋದರೂ ಕೂಡ ವಾಹನಗಳ ದಟ್ಟಣೆಯಿಂದ ಇಡೀ ನಮ್ಮ ರಸ್ತೆ ಅಲ್ಲ, ಇಡೀ ಎಲ್ಲಿ ಹೋದರೂ ಒಂದು ಇನ್ನು ಮನುಷ್ಯರು ಕೂಡ ದಾರಿಯಲ್ಲಿ ನಡ್ಕೊಂಡು ಹೋದರೆ ಕಪ್ಪಾಗ್ಬೋದೇನು. ಹೌದು ಅಲ್ವಾ? ಹೌದು. ಅಂಥ ಒಂದು ಸಮಯದಲ್ಲಿ ಈಗ ಒಂದು ಪೊಲ್ಯೂಷನ್ ಇಲ್ಲದಂತಹ ವಾಹನ, ಅಂದರೆ ಒಂದು ಚೂರು ಕೂಡ ಪೊಲ್ಯೂಷನ್ ಇಲ್ಲ ಇದರಲ್ಲಿ. ದಾರಿಯಲ್ಲಿ ಹೋದರೆ ಶಬ್ದ ಕೂಡ ಇಲ್ಲ, ಅಂದರೆ ನೀವು ನಡ್ಕೊಂಡು ಹೋಗಬೇಕಾದ್ರೆ ಆ ಕರ್ಕಶ ಸೌಂಡಿಂದ ಮುಕ್ತವಾಗ್ಬೋದು. ಈ ವಾಹನವನ್ನು ತಯಾರಿಸಬೇಕಾದ್ರೆ ನಿಮಗೆ ಹೇಗೆ ಪ್ರೇರಣೆ ಸಿಕ್ತು? ಪ್ರೇರಣೆ ನಮ್ಮದು ಹಳೆಯದು ಗಾಡಿ ಪಾರ್ಸಲ್ ಇತ್ತು, ಅದೊಂದೇ ಕಂಬೈನ್ ಮಾಡಿ ಲಾಕ್ಡೌನ್ ಕೆಲಸ ಇಲ್ಲ ಟೈಮಿಗೆ. ಅಂದರೆ ಒಂದು ತಲೆ ವಿಚಾರ ಬಂತು, ಈ ಥರ ಒಂದು ಮಾಡಿದರೆ ಹೇಗೆ ಕಾಣಿಸ್ಬೋದು. ಅಂದರೆ ಮೊದಲೇ ಪೊಲ್ಯೂಷನ್ ಈಗ ಜಾಸ್ತಿ ಉಂಟಲ್ಲ, ಪೆಟ್ರೋಲ್ ರೇಟು ಕಾಸ್ಟ್ಲಿ ಇದೆಯಲ್ಲ, ಅದ್ರ ಸಲುವಾಗಿ ಒಂದು ಇಲೆಕ್ಟ್ರಿಕ್ ಕಾರ್ ಮಾಡುವಂತ ಪ್ಲ್ಯಾನ್ ಮಾಡಿ ಈಗ ಇಲೆಕ್ಟ್ರಿಕ್ ಕಾರ್ ಅಂತ ಬಗ್ಗಿ ಕಾರ್ ಅಂತ ಮಾಡಿದೆ. ಈಗ ಸಣ್ಣದಲ್ಲಿ ಸ್ಪೋರ್ಟಿ ಲುಕ್ ಇದೆ. ಸೊ ಇದಕ್ಕೆಲ್ಲ ನಿಮಗೆ ಬೇಕಾದ ಏನು ಇದಕ್ಕೆ ತಯಾರಿಸಲಿಕ್ಕೆ ಬೇಕಾದ ವಸ್ತುಗಳು ಬೇಕಿತ್ತು, ಟೈರ್ ಬೇಕಿತ್ತು, ಅಲ್ಲ ಅದಕ್ಕೆ ಸಾಕ್ಸ್ ಬೇಕಿತ್ತು, ಎಲ್ಲ ಬೇಕಿತ್ತು. ತಾವೆಲ್ಲಿಂದ ಅರೇಂಜ್ ಮಾಡಿದ್ವಿ? ಇದು ಏನಂದ್ರೆ, ಈಗ ನಮ್ದು ಗುಜ್ರಿಯಿಂದ ಕೆಲವೊಂದು ಪಾರ್ಟ್ಸ್ ಒಟ್ಟು ಮಾಡಿತ್ತು, ಮತ್ತೆ ಮನೆ ಸ್ವಲ್ಪ ಪಾರ್ಟ್ಸ್ ಇತ್ತು, ಹಾಗೆ ಮತ್ತೆ ಫ್ರೇಮ್ ಎಲ್ಲ ಫ್ರೇಮ್ ಮಾಡಿದ್ದೆ, ಹ್ಯಾಂಡ್ ಎಲ್ಲ ಮಾಡಿದ್ದು. ಅದು ವೆಲ್ಡಿಂಗ್ ಇಂದ ಹಿಡಿದು A to Z. ಒಂದಕ್ಕೆ A to Z. ಅದು ಮೋಟ್ರ್ ಮತ್ತೆ ಬ್ಯಾಟ್ರಿ ಮಾತ್ರ ತಂದಿದ್ದು ಬಿಟ್ರೆ ಬಾಕಿ ಎಲ್ಲ ನಾವೇ ಮಾಡಿದ್ದು. ಅಂದ್ರೆ ಈಗ ಒಂದು ವಿಶ್ ಬೋನ್ ಆಗಲಿ, ಡಬಲ್ ವಿಶ್ ಬೋನ್ ಆಗಲಿ, ಅದು ಫ್ರೇಮ್, ವೀಲ್ ಹಬ್ ಆಗಲಿ, ಅದು ಕೂಡ ನಾವೇ ಬಿಲ್ಡ್ ಮಾಡಿದ್ದೆಲ್ಲ. ಮತ್ತೆ ಟೈರ್ ಎಲ್ಲ ಸ್ಕ್ರಾಪಿಂದ ತಂದಿದ್ದು. ಹಾಗೆ ಇದು ಪಾರ್ಟ್ಸ್ ಇರ್ಬೇಕಂದ್ರೆ ಮಾರುತಿ ಹೇಟಣಿ ಬ್ಯಾಕ್ ಹಿಂದೆ ಟೈರ್ ಇದೆ, ಫ್ರಂಟ್ ಇದ್ದು ಹಳೆ ಮಾಡಲ್ ಗುಜ್ರಿ ಗಾಡಿ ಎಲ್ಲ ಒಟ್ಟು ಮಾಡಿ ಒಂದು ಕಾರ್ ಮಾಡಿದ್ದು, ಬಗ್ಗಿ ಕಾರ್ ಅಂತ, ಎಲೆಕ್ಟ್ರಿಕ್ ಕಾರ್. ನಿಮ್ಗೆ ಇದು ತಯಾರಿಸಬೇಕಾದ್ರೆ ಎಷ್ಟು ಸಮಯ ಬೇಕಾಯ್ತು? ಇದಕ್ಕೆ ನನಗೆ 1.5 ತಿಂಗಳಾಗಿದೆ ಗಾಡಿ ಮಾಡಲಿಕ್ಕೆ. ಟೋಟಲ್ 1.5 ತಿಂಗಳಲ್ಲಿ ಗಾಡಿ ನಿಂತಿದೆ. ಲಾಕ್ಡೌನ್ ಕೆಲಸ ಇರುತ್ತಲ್ಲ, ನೈಟ್ ಸಮೇತ ನಿಧಾನ ಮಾಡ್ತಾ 1.5 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಒಂದು ಇಷ್ಟು ಸುಂದರವಾದ ಕಾರ್ ರೆಡಿ ಆಗಿದೆ, ಸ್ಪೋರ್ಟಿ ಕಾರ್ ರೆಡಿ ಆಗಿದೆ. ಸೊ ನಾನು ಕೂಡ ಇದನ್ನ ಡ್ರೈವಿಂಗ್ ಮಾಡ್ಕೊಂಡು ಹೋದೆ, ತುಂಬಾ ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ಒಂದು ಕಂಫರ್ಟ್ ಡ್ರೈವಿಂಗ್, ಹೌದು, ಎಲ್ಲದೂ ಒಂದು ವ್ಯವಸ್ಥೆ. ಅಂತ ಹೇಳಿದ್ರೆ ಈಗ ಒಂದು ಗುಡ್ಡೆಯಲ್ಲಿ ಹೋಗ್ಬೇಕಾದ್ರೆ ಬೇರೆ ಕಾರೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಇದರಲ್ಲಿ ನೀವು ಎಲ್ಲಿ ಬೇಕಾದ್ರೂ ತೋಟದೊಳಗೆ ಆರಾಮ್ಸೆ ಹೋಗ್ಬೋದು, ಹೊಂಡದಲ್ಲಿ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಇದನ್ನ ತಯಾರಿಸಲಿಕ್ಕೆ ನಿಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು? ಸಪೋರ್ಟ್ ಅಂದ್ರೆ ಫಸ್ಟ್ ಟೈಮ್ ಮನೆಯವರು, ಪಪ್ಪ ಅಮ್ಮ ಮತ್ತೆ ತಮ್ಮ, ಆಮೇಲೆ ಫ್ರೆಂಡ್ಸ್, ಮತ್ತೆ ನಮ್ದು ಕೆಳಗ ಮನೆ ಒಬ್ಬ ಚಿಕ್ಕಪ್ಪ ಮಗ, ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ಎಲ್ಲ ಕೆಲಸ ಇದೆ ಟೈಮಿಗೆ, ಎಲ್ಲ ಒಟ್ಟಿಗೆ ಸೇರಿ ಒಂದು ಗಾಡಿ ಮಾಡಿದೆ. ಇದು ಅಂದ್ರೆ ಈಗ ತಯಾರಿಸಬೇಕಾದ್ರೆ ನಿಮ್ಗೆ ತುಂಬಾ ಟೈಮ್ ಬೇಕಾಗ್ತದೆ. ಹೌದು, ಅದಕ್ಕೂ ಪ್ಲಾನಿಂಗ್ ಕೂಡ ಬೇಕಾಗ್ತದೆ. ಹೌದು. ನಿಮ್ಗೆ ಆ ಪ್ಲಾನಿಂಗ್ ಎಲ್ಲಿಂದ? ಪ್ಲಾನಿಂಗ್ ಅಂದ್ರೆ ಒಂದು ವಿಚಾರ ಇರ್ತದೆ, ಅಂದ್ರೆ ಬಗ್ಗಿ ಮಾಡಿ ಹೇಗೆ ಆಗ್ತದೆ ಎಲ್ಲ ಆಲ್ಮೋಸ್ಟ್ ಹೊರಗಡೆ ಎಲ್ಲ ಉಂಟು, 80 ವರ್ಷ ಉಂಟಲ್ಲ, ಅದಕ್ಕೆ ಹಿಂಗೆ ಆಫ್ ರೋಡ್ ಬಗ್ಗಿ ಮಾಡು ಅಂತ ಹೇಳಿ ಪ್ಲಾನ್ ಅಲ್ಲಿ ಈ ತರ ಮಾಡಿದ್ವಿ. ಡಿಸೈನ್ ಎಲ್ಲ ಮಾಡಿದುಂಟು, ಡಿಸೈನ್ ಮಾಡಿನೇ ನೆಕ್ಸ್ಟ್ ಈ ತರ ಮಾಡುವಂತ ಪ್ಲಾನ್ ಬಂದಿದೆ.
ಇದು ಕಂಪ್ಲೀಟ್ ಈಗ ಬ್ಯಾಟ್ರಿಯಿಂದ ರನ್ ಆಗ್ತದೆ ಕಾರು. ಸೊ ಈ ಬ್ಯಾಟ್ರಿ ಇದಕ್ಕೆ ಅಂದ್ರೆ ಒಂದು ಪವರ್ ಅಂತ ಬೇಕಲ್ಲ, ಇಷ್ಟು ಪವರ್ ಬೇಕು. ಈಗ ನಾವಿಬ್ರು ಕೂತ್ಕೊಂಡಿದ್ದೇವೆ, ಬ್ಯಾಟ್ರಿಯಲ್ಲಿ ಇಷ್ಟು ಪವರ್ ಬೇಕು ಅಂದ್ರೆ ಅದು ಮುಂದೆ ಹೋಗ್ಬೇಕಾದ್ರೆ ಇಷ್ಟು ಪವರ್ ಬೇಕು. ಅಷ್ಟು ಪವರ್ ಇಲ್ಲದಿದ್ರೆ ಮುಂದೆ ಹೋಗ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಅದಕ್ಕೆ ಬೇಕಾದ ಪವರ್ ಅನ್ನ ಹೇಗೆ ನೀವು ಅಳವಡಿಸಿದ್ದೀರಿ? ಅಂದ್ರೆ ಇದರಲ್ಲಿ ಈಗ ಮೋಟರ್ ಹೇಳ್ಬೇಕಂದ್ರೆ 750 ವ್ಯಾಟ್ BLDC ಮೋಟರ್ ಇದೆ ಇದರಲ್ಲಿ, ವಿತ್ ಕಂಟ್ರೋಲ್ ಇದೆ, ರಿವರ್ಸ್ ಫಾರ್ವರ್ಡ್ ಮೋಡ್ ಇದೆ. ಮತ್ತೆ ಬ್ಯಾಟ್ರಿ ವಿಷಯ ಬರೋದಾದ್ರೆ ಬ್ಯಾಟ್ರಿಯಲ್ಲಿ ಲೀಡ್ ಆಸೆ ಬ್ಯಾಟ್ರಿ 4 ಇದೆ. 48 ವೋಲ್ಟ್ ಮೋಟರ್ ಕೆಪಾಸಿಟಿ, ಅದು ಪವರ್ ತಗೊಂತದೆ ಅಷ್ಟು. 48 ವೋಲ್ಟ್ ಬ್ಯಾಟ್ರಿ ಇದೆ, ಅಂದ್ರೆ 4 ಬ್ಯಾಟ್ರಿ 12 ವೋಲ್ಟ್ ಬ್ಯಾಟ್ರಿ ಕಂಪೇರ್ ಮಾಡಿ 4 ಬ್ಯಾಟ್ರಿ ಟೋಟಲ್ ಆಗಿ 48 ವೋಲ್ಟ್ ಆಗ್ತದೆ. 48 ವೋಲ್ಟ್ ಇಂದ ಗಾಡಿ ರನ್ ಆಗ್ತಾ ಇದೆ ಈಗ. ಇನ್ನು ಇದರಲ್ಲಿ ಈಗ ಹೇಳ್ಬೇಕಂದ್ರೆ ಈಗ ಅಪ್ಗ್ರೇಡ್ ಮಾಡೋದಾದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಹಾಕಿದ್ರೆ ಇನ್ನೂ ಸಮಯ ಜಾಸ್ತಿ ಆಗುತ್ತೆ, ಹಾಗೆ ಸ್ಪೀಡ್ ಸಹ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಈಗ ಒಂದು ಕಿಲೋಮೀಟರ್ಸ್ ಅಂತ ಇಷ್ಟು ದೂರ ಬರ್ತದೆ ಅಂತ ಈ ವೆಹಿಕಲ್ ಅಲ್ಲಿ ಇದೆ. ಎಷ್ಟು ಕಿಲೋಮೀಟರ್ಸ್ ತನಕ ಹೋಗಬಹುದು ಸದ್ಯದ ಮಟ್ಟಿಗೆ ನೀವು ಅಳವಡಿಸಿದ ಬ್ಯಾಟರಿ? ಈ ಬ್ಯಾಟ್ರಿಯಲ್ಲಿ ಸದ್ಯ ಮಟ್ಟಿಗೆ ಅಂದ್ರೆ ಒಂದು 20 ರಿಂದ 25 ತನಕ ಹೋಗ್ಬೋದು. ಅಂದ್ರೆ ಪ್ಲೇನ್ ರೋಡ್ ಅಲ್ಲಿ ಲೆವೆಲ್ ರಸ್ತೆ ಆದ್ರೆ 20 25 ಹೋಗ್ತದೆ. ಆಫ್ ರೋಡ್ ಆದ್ರೆ ಸಾಧಾರಣ ಒಂದು ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಉಂಟು ಇದರಲ್ಲಿ ಬ್ಯಾಟ್ರಿಯಲ್ಲಿ. ಅಂದ್ರೆ ಇದು ಆಟೋಮೆಟಿಕ್ ಕಾರು, ಅಂದ್ರೆ ಇದಕ್ಕೆ ಗೇರ್ ಇಲ್ಲ. ಸೊ ಅಂದ್ರೆ ನೀವು ಟೆಕ್ನಾಲಜಿ ಮಾಡಿದಿರಿ ಆಟೋಮೆಟಿಕ್. ಆ ಟೆಕ್ನಾಲಜಿ ಮಾಡಬೇಕಾದ್ರೆ ಇದಕ್ಕೇನು ಗೇರ್ ಇಲ್ಲ, ಮತ್ತೆ ಇದಕ್ಕೀಗ ರಿವರ್ಸ್ ಹಾಕ್ಬೇಕಾದ್ರೆ ಗೇರ್ ಇಲ್ಲ, ಅಲ್ಲ ಮುಂದೆ ಹೋಗ್ಬೇಕಾದ್ರೆ ಗೇರ್ ಇಲ್ಲ. ಇದು ಯಾವ ರೀತಿ ಚಲಿಸ್ತದೆ? ಇದೆಲ್ಲ ಕಂಟ್ರೋಲ್ ಅಂತ ಯೂನಿಟ್ ಕೊಟ್ಟಿರ್ತಾರೆ ಒಂದು, ಅದು BLDC ಮೋಟರ್ ಅಲ್ಲಿ ರಿವರ್ಸ್ ಫಾರ್ವರ್ಡ್ 2 ಮೋಡಲ್ BLDC ಮೋಟರ್ ಮಾತ್ರ ಬರೋದು. ಈಗ ಬ್ರಷ್ ಮೋಟರ್ ಅದರಲ್ಲೆಲ್ಲ ರಿವರ್ಸ್ ಮೋಡ್ ಬರುದಿಲ್ಲ ಯಾವ ಸಹ. BLDC ಮೋಟರ್ನ ಹೇಗೆ ಬೇಕು ಸಹ ಅಪ್ಗ್ರೇಡ್ ಮಾಡ್ಬೋದು ನಾವು ಮುಂದೆ. ಮತ್ತಂತ ಹೇಳಿದ್ರೆ ಈಗ ಅಗ್ರಿಕಲ್ಚರ್ಗೆ ಅಂದ್ರೆ ನಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ವಾಹನವನ್ನ ಹೇಗೆ ಬಳಸಿಕೊಳ್ಬಹುದು? ಅಂದ್ರೆ ಈಗ ಪೆಟ್ರೋಲ್ ಗಾಡಿ ಬರ್ತಾನೆ, ಮೊದಲೇ ಪೆಟ್ರೋಲ್ ಸಹ ಈಗ ಗೊತ್ತಿದೆ ರೇಟ್ ಹೇಗೆ ಜಾಸ್ತಿ ಆಗ್ತದೆ. ಹಾಗೆ ಇಲೆಕ್ಟ್ರಿಕ್ ಗಾಡಿ ಮಾಡಿದ್ರೆ ಈಗ ಅಂದ್ರೆ ಲೇಬರ್ ಸಹ ಕಮ್ಮಿ ಆಗುತ್ತೆ, ಮತ್ತೆ ಖರ್ಚಿಲ್ಲದೆ ಒಂದ್ಸಲ ಚಾರ್ಜ್ ಇಟ್ಟರೆ ಒಂದು ಸಾಧಾರಣ ಕಿಲೋಮೀಟರ್ ರೇಂಜ್ ಹೋಗುತ್ತೆ. ಹಾಗೆ ಮತ್ತೆ ಅಡಿಕೆ ತರಲಿಕ್ಕಾಗಲಿ, ತೆಂಗಿನಕಾಯಿ ತರಲಿಕ್ಕೆ, ಗೊಬ್ಬರ ತಗೋಲಿ, ಈ ತರಕ್ಕೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಅಂದ್ರೆ ಪೊಲ್ಯೂಷನ್ ಸಹ ಇಲ್ಲ. ಕಾಡಲ್ಲಿ ಈಗ ಹಸಿರಿಂದ ಇರ್ತದೆ ಮೊದಲೇ, ರಸ್ತೆಯಲ್ಲಾದ್ರೆ ಪೆಟ್ರೋಲ್ ಗಿಟ್ರೋಲ್ ಅಂತ ಹೋಗಿ ಜಾಸ್ತಿ ಆಗುತ್ತೆ. ಸುಮ್ಮನೆ ಪೊಲ್ಯೂಷನ್ ಮಾಡೋದು ಯಾಕೆ ಈಗ ತೋಟದಲ್ಲೆಲ್ಲ. ಈ ತರ ಎಲ್ಲ ವೆಹಿಕಲ್ ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನೀಗ ಇನ್ನಷ್ಟು ಡೆವಲಪ್ ಮಾಡಬೇಕು ಅಂದರೆ ಇದನ್ನು ಇನ್ನು ಮುಂದೆ ಒಂದು ಒಳ್ಳೆ ಒಂದು ಡೆವಲಪ್ ಮಾಡಬೇಕಾದ್ರೆ ಇದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು? ವ್ಯವಸ್ಥೆ ಅಂತ ಹೇಳೋದಾದ್ರೆ ಈಗ ಮೇನ್ ಆಗಿ ಮೋಟರ್ ಬೇಕು, ಮೋಟರ್ ಬ್ಯಾಟ್ರಿ ಇದೆರಡರಲ್ಲೇನೆ ಅದು ಮ್ಯಾನೇಜ್ ಮತ್ತೆ ಎಲ್ಲ ಅದರಲ್ಲಿ ಡಿಸೈಡ್ ಆಗ್ತದೆ ಹೇಗಂತ ಹೇಳಿ. ಆ ತಕ್ಕಂಗೆ ಮಾಡಿದ್ರೆ ಆಗತ್ತೆ. ಮತ್ತೆ ಈಗ ಹಾಗೆ ಬೀಚಲ್ಲೂ ಸಹ ಈಗ ಆಫ್ ರೋಡ್ ATVs ಬರ್ತಾರ, ಅದು ಸಹ ಪೆಟ್ರೋಲ್ ಈಗ ನಾವು ಇಲೆಕ್ಟ್ರಿಕಲ್ ಎಷ್ಟು ಪ್ಲಾನ್ ಮಾಡುವಂತೆ ನಮ್ಮದೇ ಈಗ ಸ್ಟಾರ್ಟ್ಅಪ್ ಮಾಡುವಂತೆ ಪ್ಲಾನ್ ಇದೆ. ಈಗ ATVs ಅಂದರೆ ಎಲೆಕ್ಟ್ರಿಕ್ ATVs ಮಾಡುವಂತೇಳಿ. ಈಗ ಸಫಾರಿಗೆಲ್ಲ ಈಗ ವೆಹಿಕಲ್ಸ್ ಹೋಗ್ತಲ್ಲ 8 ಸೀಟೆಲ್ಲ, ಆ ಥರ ಇಲೆಕ್ಟ್ರಿಕಲ್ ಮಾಡಿ ಹಾಗೆ ಕಮ್ಮಿ ರೇಟಲ್ಲಿ ಈಗ ಸ್ಟಾರ್ಟ್ಅಪ್ ಮಾಡುವಂಥ ಪ್ಲಾನ್ ಇದೆ ಒಂದಿಗೆ. ನನಗೀಗ ನಿಮ್ಮ ವಿದ್ಯಾಭ್ಯಾಸ ನಾನು ಕೇಳ್ಪಟ್ಟೆ ನೀವು ದಾಂಡೇಲಿಯಲ್ಲಿ ಕಲಿತರು. ಹೌದು. ಅಲ್ಲಿ ನೀವು ಹೇಗಿತ್ತು ಅಲ್ಲಿಯ ವಾತಾವರಣ? ಅಲ್ಲಿ ಮೊದಲೇ ಗೊತ್ತಿದಲ್ಲ ಹೇಗೆ ಅಂತ. ಅಲ್ಲಿ ಎಲ್ಲ ಸ್ಪೋರ್ಟ್ಸ್ ಮತ್ತೆ ಇದು ಅಂದರೆ ಅಂದರೆ ಈಗ ನೇಚರ್ ಬಗ್ಗೆ ಅಲ್ಲಿ ತುಂಬ ಇದ್ದಿದೆ ಅಲ್ಲಿ. ಆಮೇಲೆ ಸಫಾರಿ ಬಗ್ಗೆ ದಾಂಡೇಲಿ ತುಂಬ ಫೇಮಸ್ ಹೆಸರು ಮೊದಲೇ. ನಾನು ಅಲ್ಲಿ ಪಪ್ಪ ಮೊದಲೇ ಜಾಬ್ ಅಲ್ಲೇ ಇದ್ರು, ಹಾಸ್ಪಿಟಲ್ಲೇ ಜಾಬ್ ಇದ್ದ ಪಪ್ಪ. ನಾನು ಸಹ ಎಜುಕೇಷನ್ ಅಲ್ಲೇ ಮಾಡಿದ್ದು, ಹುಟ್ಟಿ ಇಲ್ಲ ಆದರೆ ಎಜುಕೇಷನ್ ಅಲ್ಲಿ ಮಾಡಿದ್ದು ನಾನು. ಅದರಲ್ಲಿ ಅಂದರೆ ಈಗ ನಾನು ಕಲ್ತಿದ್ದು GTNC ಕಾಲೇಜಲ್ಲಿ, ಅದರಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ ಹೇಳಿ ಕೋರ್ಸ್ ಮಾಡಿದ್ದೆ ನಾನು. ಈಗ ಅಲ್ಲಿಂದ ಆಗಿ ನೆಕ್ಸ್ಟ್ ಕ್ಯಾಂಪಸ್ ಅಂತ ಮೈಸೂರಲ್ಲಿ ಜಾಬ್ ಸಿಕ್ಕಿತ್ತು ನನಗೆ, VST ಟ್ಯಾಕ್ಟ್ರಿ ಟೀಲರ್ಸ್ ಲಿಮಿಟೆಡ್ ಅಲ್ಲಿ. ಅಲ್ಲಿ ಆದ್ಮೇಲೆ ಅಲ್ಲಿ ಹೆವಿ ವರ್ಕ್ ಮೊದಲೇ ಗೊತ್ತಿದಲ್ಲ, ತುಂಬ ಹೊರಗಿಂದ ಉಡುಪಿ ಜನ ಹೊರಗೆ ತುಂಬ ಅಭ್ಯಾಸ ಕಷ್ಟ. ಸೊ ನನಗೆ ಅಲ್ಲಿ ಸೆಟ್ ಆಗಲಿಲ್ಲ. ಹಂಗೆ ಮತ್ತೆ ಉಡುಪಿ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ನಾನು. ಇಲೆಕ್ಟ್ರಿಕಲ್ ಮತ್ತು ವೆಲ್ಡಿಂಗ್, POP, ಫಾಲ್ಸ್ ಎಲ್ಲ ವರ್ಕ್ ತೊಗೊತಿದ್ದೇನೆ ಈಗ. ಅದರಲ್ಲಿ ಓಕೆ ಮೊದಲೇ ಲಾಕ್ಡೌನ್ ಕೆಲಸ ಇತ್ತು, ಆ ಟೈಮಲ್ಲಿ ಈ ಕಾರ್ ಅಂತ ಮಾಡಿದೆ ನಾನು. ವೆರಿ ಗುಡ್. ನೀವು ಅಂದರೆ ಯಾವ ಕೋರ್ಸನ್ನು ಮಾಡಿದ್ರಿ? ಅಂದರೆ ದಾಂಡೇಲಿ ಆದ ನಂತರ ಈ ಕೋರ್ಸ್ ಮಾಡಿದ್ದಂತೆ ಯಾವ ಕೋರ್ಸ್ ಅಂದರೆ ನಾನು ಡಿಸೈನಿಂಗ್ ಮಾಡಿದ್ದೇನೆ, ನಾನು ಡಿಸೈನಿಂಗ್ ಕಲ್ತಿದ್ದೆ ನಾನು. ಮತ್ತು ಹಾಗೆ ಇಲೆಕ್ಟ್ರಿಕಲಲ್ಲಿ ನಾವು ತುಂಬ ಇತ್ತು, ಮತ್ತು ಇಲೆಕ್ಟ್ರಿಕಲ್ ಆಯಿತು, ಈಗ ವೆಲ್ಡಿಂಗ್ ಆಯಿತು, ನೆಕ್ಸ್ಟ್ ಈಗ ಆಟೋಮೊಬೈಲ್ ಫೀಲ್ಡಲ್ಲಿ ಬಂದಿದೆ. ಹಂಗಾಗಿದೆ ಈಗ. ವೆರಿ ಗುಡ್. ನಾನು ಕೇಳ್ಪಟ್ಟೆ ನೀವು ಸಣ್ಣ ಇರಬೇಕಾದ್ರೆ TV ರಿಪೇರಿ ಎಲ್ಲ ಮಾಡ್ತಿದ್ದೆ. ಹೌದು, ಸಣ್ಣವಾಗ ಇಲೆಕ್ಟ್ರಾನಿಕ್ ಬಗ್ಗೆ ತುಂಬ ನಾಲೆಜ್ ಇತ್ತು, ಮತ್ತೆ ಅದು ಕಲಿಬೇಕು ಇಂಟ್ರೆಸ್ಟ್. ಮನೆ ಟಿವಿಯನ್ನು ಬಿಚ್ಚಿದ್ರಂತೆ? ಹೌದು, ತುಂಬ ಸಹ ಬಿಚ್ಚಿದ್ದು ನಾನು ರಿಪೇರ್ ಮಾಡಿದ್ದೇನೆ. ನಮ್ದು ಟಿವಿ ಹಾಳಾಗಿದೆ, ಅದು ಸಹ ರಿಪೇರ್ ಮಾಡಿದ್ದೇನೆ. ಹಾಗೆ ಖಾಲಿ ವಾಹನ ತಯಾರಿಸುವುದಲ್ಲ, ಅಂದ್ರೆ TV ರಿಪೇರಿ, ಇಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನ ರಿಪೇರಿ ಕೂಡ ಮಾಡ್ತೇನೆ. ಹೌದು, ಸಾಧಾರಣ ಮಟ್ಟಿಗೆ ಮಾಡ್ತೇನೆ ನಾನು. ಇನ್ನು ಮುಂದೆ ವಿಶೇಷವಾದ ಏನಾದರೂ ಇಲೆಕ್ಟ್ರಾನಿಕ್ಸ್ ಐಟಮ್ ಅನ್ನ ತಯಾರಿ ಮಾಡುವ ಪ್ಲಾನ್ ಏನಾದರೂ ಉಂಟಾ? ಅಂದ್ರೆ ಅದೇ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡುವಂತಿದೆ ಈಗ, ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಮನಸ್ಸಲ್ಲಿ ಒಂದು ಒಳ್ಳೆ ವಿಚಾರ ಬಂದಿದೆ. ಅಂದ್ರೆ ನಮ್ಮ ರೈತರಿಗೆ ಏನಾದರೂ ಒಂದು ಸಹಾಯ ಆಗಬೇಕು ಅಂದ್ರೆ ದೂರದಲ್ಲಿ ತೋಟ ಇದ್ದವರಿಗೆ ಅವರ ಏನು ಬೆಳೆದಂತ
ಕೃಷಿಯನ್ನ ತೆಕ್ಕೊಂಡು ಬರ್ಲಿಕ್ಕೆ ಕಷ್ಟ ಆಗ್ತದೆ. ಹೌದು, ಅವರಿಗಿಂದ ಏನಾದರೂ ಸಪೋರ್ಟ್ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಭಾವನೆ ಬಂದಿದೆ. ಸೊ ಅದಕ್ಕಿಂತ ಸರ್ಕಾರದಿಂದ ಏನಾದರೂ ನಿಮ್ಮ ಅಂದರೆ ನಿಮ್ಗೆ ಏನಾದರೂ ಸರ್ಕಾರದ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಮುಂದೆ ಯಾವುದಾದ್ರೂ ಇಂಥದೇ ವಾಹನಗಳನ್ನು ಮಾಡುವ ಏನಾದರೂ ಆಸೆ ಇದೆಯಾ? ಹೌದು, ಅಂದರೆ ಈಗ ಯಾರು ಪ್ರೋತ್ಸಾಹ ಮಾಡಿದರೆ ಹೀಗೆ ಮಾಡಿ ನಾವು ಸಪೋರ್ಟ್ ಮಾಡಿ ಬರ್ತೀವಿ ಅಂತ ಹೇಳಿದರೆ ನಾವು ಗ್ಯಾರಂಟಿ ನಾವು ಮಾಡ್ತೀವಿ. ನಂಗೆ ಇದು ಉಮೇದು ಉಂಟು ಮಾಡ್ಬೇಕಂತ ಹೇಳಿ ಎಷ್ಟು ಮಾಡುವ ಒಂದು ಪ್ಲ್ಯಾನ್ ಇದೆ ಹಂಗೆ. ಅಂದರೆ ಯಾರೋ ಅಂದರೆ ಪ್ರೋತ್ಸಾಹ ಮಾಡಿದರೆ ಮುಂದೆ ಬಂದು ಮಾಡಿ ನೀವು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದರೆ. ಸಪೋರ್ಟ್ ಅಂತ ಹೇಳಿದರೆ ಇಷ್ಟು ಒಳ್ಳೆಯ ವಾಹನವನ್ನು ನೀವು ತಯಾರಿಸಿದ್ದೀರಿ, ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ಬೋದು. ಹೌದು, ಮಾಡ್ತಾರೆ. ಈಗ ನಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ನೋಡ್ತಿದ್ದಾರೆ. ಹೌದು, ಸೊ ಶರತ್ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡುವ ಅಂತ ನನ್ನ ಭಾವನೆ. ನೀವು ಚಾಪರ್ ಬೈಕನ್ನು ರೆಡಿ ಮಾಡಿದಿರಿ. ಹೌದು, ಅದನ್ನು ಕೂಡ ನೋಡಿದೆ. ಈ ವಾಹನವನ್ನು ತಯಾರಿಸುವಂತ ಮೊದಲು ಚಾಪರ್ ಬೈಕನ್ನು ಮಾಡಿದಿರಿ, ಡಿಫ್ರೆಂಟ್ ಆಗಿದೆ. ಹೌದು. ಸೊ ನೀವು ರೈಡ್ ಮಾಡೋದನ್ನು ನೋಡಿದೆ. ಸೊ ಅದರ ಬಗ್ಗೆ ಒಂದೆರಡು ಮಾತು. ಅದು ಹೇಳ್ಬೇಕಂದ್ರೆ ಅದು ಫುಲ್ ಸ್ಕ್ರ್ಯಾಪೇ, ಅಂದರೆ ರೀಸೈಕಲ್ ಮಾಡ್ದಂಗೆ ಆಯ್ತದ ಒಂಥರ. ಅಂದರೆ ಈಗ ಗುಜ್ರಿ ಹಾಕಿದ್ರೆ ರೀಸೈಕಲ್ ಆಗ್ತಾರಲ್ಲ, ರೀಸೈಕಲ್ ಅವರು ಇದು ಮಾಡ್ತಾರೆ. ನಾವು ಅದರಿಂದ ಪಾರ್ಟ್ಸ್ ಅಂದು ಈಗ 5 ಗಾಡಿ ಪಾರ್ಟ್ಸ್ ಉಂಟು ಅದರಲ್ಲಿ. ಈಗ 8 ಫೀಟ್ ಉದ್ದ ಬೈಕ್ ಉಂಟು, ಅದರಲ್ಲಿ ಹಿಂದೆ ಕಾರ್ ಟೈರ್ ಉಂಟು, ಶಿಫ್ಟ್ ಟೈರ್ ಉಂಟು, ಹಿಂದೆ ಫಂಟಿ ಎಲ್ಲ ತುಂಬಾ ಬೇರೆ ಬೇರೆ ಡಿಫ್ರೆಂಟ್ ಗಾಡಿ ಪಾರ್ಟ್ ಉಂಟು. ಮತ್ತೆ ಯೂನಿಕ್ ಆಗಿ ಮಾಡಿದ ಗಾಡಿ ಅದು, ಯಾಕಂದ್ರೆ ಎಲ್ಲ ನಾರ್ಮಲ್ ಗಾಡಿ ಇದೆ ಅಲ್ಲ, ಈಗ ಒಂದು ಯೂನಿಕ್ ಆಗಿ ಟ್ರೈ ಮಾಡಿದ್ದು. 8 ಫೀಟ್ ಉದ್ದ ಉಂಟು ಬೈಕ್. ಬಟ್ ಅದಕ್ಕೆ ಕೂಡ ನೀವು ಸ್ಕ್ರಾಪ್ ಐಟಮ್ ಅನ್ನ ತೆಕೊಂಡು ನೀವು ಮಾಡಿದ್ದೀರಿ. ಸ್ಕ್ರಾಪ್ ಅದು. ಈಗ ಸರ್ಕಾರದ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಕ್ಕಿದ್ರೆ, ಈಗ ಅಗ್ರಿಕಲ್ಚರ್ ರಿಲೇಟೆಡ್ ನಿಮ್ಮ ವೆಹಿಕಲ್ ಮಾಡಬೇಕಂತ ಆದರೆ ಸರ್ಕಾರದ ಕಡೆಯಿಂದ ನಿಮ್ಗೆ ಏನಾದರೂ ಪ್ರೋತ್ಸಾಹ ಸಿಕ್ಕಿದ್ರೆ ನೀವು ಯಾವ ಥರ ವಾಹನವನ್ನು ರೆಡಿ ಮಾಡ್ಬೋದು? ಹೌದು, ಸರ್ಕಾರದಿಂದ ಈಗ ಏನೋ ಪ್ರೋತ್ಸಾಹ ಮತ್ತು ಇದೆಲ್ಲ ಸಪೋರ್ಟ್ ಮಾಡಿದರೆ ಒಂದು ವೇಳೆ ನಾನು ಡೆವಲಪ್ ಮಾಡಬೇಕು ಅಂದ್ರೆ ಅಗ್ರಿಕಲ್ಚರಲ್ಲಿ ರಿಲೇಟೆಡ್ ಡೆವಲಪ್ ಮಾಡಿ ರೈತರಿಗೆ ಕಮ್ಮಿ ರೇಟಲ್ಲಿ ಸಿಗುವ ಆ ಥರ ಯೋಜನೆ ಮಾಡಿ ಆ ಥರ ಪ್ಲ್ಯಾನಲ್ಲಿ ಇದ್ದೇನೆ ಈಗ. ಅಂದರೆ ಅದೇ ಸರ್ಕಾರದಿಂದ ಪ್ರೋತ್ಸಾಹ ಮಾಡಬೇಕಂತ ಇಂಥವರಿಗೆಲ್ಲ ಪ್ರೋತ್ಸಾಹ ಮಾಡಿದರೆ ಮುಂದೆ ಇಂಪ್ರೂವ್ಮೆಂಟ್ ಆದಂಗೆ ಆಗುತ್ತೆ, ಮತ್ತು ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಆದಂಗೆ ಆಗುತ್ತೆ. ಈಗ ಈ ಒಂದು ವಾಹನದಲ್ಲಿ ಭಾರ ಎಷ್ಟು ಭಾರ ಹೊರಬಹುದು? ಇದರಲ್ಲಿ ಈಗ ನೋಡಿರ್ಬೋದು, ಅಂದರೆ 350 kg ತನಕ ಲೋಡ್ ತೊಗೊಂಡು ಹೋಗ್ತದೆ ಗಾಡಿ. ಅಷ್ಟು ಟೆಸ್ಟ್ ಮಾಡಿದೆ ಗಾಡಿಗೆ, ಅಂದರೆ 350 kg ತನಕ ಲೋಡ್ ತೊಗೊಂಡು ಹೋಗುತ್ತೆ. ಶರತ್ ಅವರು ಒಳ್ಳೆ ಅಡುಗೆ ಮಾಡ್ತೀರಂತೆ ನಾನು ಕೇಳ್ಪಟ್ಟೆ. ಏನೆಲ್ಲ ಅಡುಗೆ ಮಾಡ್ತೀರಿ? ಮೊದಲ ತುಂಬ ಮಾಡ್ತಿದ್ದೆ, ಈಗ ಸಹ ಸಾಧಾರಣ ಮಟ್ಟಿಗೆ ಅಮ್ಮ ಊರಿಗೆ ಹೋಗೋ ಟೈಮಿಗೆ ನಾನೇ ಅಡುಗೆ ಮಾಡಿದ್ದು. ಹಾಗೆ ತುಂಬ ಐಟಮ್ ಮಾಡಿದ್ದೇನೆ. ಹಾಗೆ ನೀವು ಕೃಷಿ ಕೂಡ ಮಾಡಿದ್ದೀರಿ ಮನೆಯಲ್ಲಿ. ಸೊ ಫ್ರೀ ಟೈಮಲ್ಲೆಲ್ಲ ತೋಟದಲ್ಲಿ ಏನೆಲ್ಲ ಮಾಡ್ತೀರಿ? ತೋಟದಲ್ಲಿ ಈಗ ಅಡಿಕೆ ಮರ ಇದೆ, ಹಾಗೆ ತೆಂಗಿನ ಮರ, ಇದಕ್ಕೆ ಗೊಬ್ಬರ ಹಾಕೋದು, ನೀರು ಹಾಕೋದು, ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆಲ್ಲ. ಅಂದ್ರೆ ಕೆಲಸ ಟೈಮಿಗೆ ಇದೆಲ್ಲ ಮಾಡ್ಲಿಕ್ಕೆ ಒಂದು ತಂಪಲ್ಲ ಒಂಥರ. ಅಂದ್ರೆ ನೀವು ಯಾವುದೇ ಸಮಯವನ್ನ ವ್ಯರ್ಥ ಮಾಡುದಿಲ್ಲ. ಹೌದು, ಅಂದ್ರೆ ಬಿಡುವಿದ್ದಾಗ ವಾಹನಗಳನ್ನು ತಯಾರಿಸ್ತೀರಿ, ಆಮೇಲೆ ತೋಟದ ಕೆಲಸ ಮಾಡ್ತೀರಿ, ಹಸಿವಾದಾಗ ಊಟ ಕೂಡ ನೀವೇ ರೆಡಿ ಮಾಡ್ತೀವಿ. ನಾವು ಮಾಡ್ತೇವೆ. ವೆರಿ ಗುಡ್. ಈಗ ನಿಮ್ಮ ಮುಂದೆ ಅಂದ್ರೆ ಈಗ ಜನರು ನೋಡ್ತಿದ್ದಾರೆ, ಅಂದ್ರೆ ನಿಮ್ಮ ಹಾಗೇನೆ ಒಬ್ರು ಅಂದ್ರೆ ಎಲ್ಲ ಯೂತ್ಗಳು ನೋಡ್ತಿದ್ದಾರೆ, ಅವ್ರಿಗೆ ಏನಾದ್ರು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಅವ್ರಿಗೆ ಮೆಸೇಜ್ ಕೂಡ ಏನಂದ್ರೆ ಎಲ್ರಿಗೂ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ಅಂದ್ರೆ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಮುಂದೆ ಬಂದ್ರೆ ದೇಶ ಒಳ್ಳೆ ಆಗತ್ತೆ. ಅಂದ್ರೆ ಈಗ ಗೊತ್ತಿದಲ್ಲ, ಸುಮ್ಮನೆ ಕೂತ್ಕೊಂಡು ಏನು ಸಿಗುದಿಲ್ಲ. ಈಗ ಏನೋ ಫೋಕಸ್ ಮಾಡಿದ್ರೆ ಅದನ್ನ ಯಾವಾಗ ಒಂದು ಯೂಸ್ ಸಿಗ್ತದೆ. ಈಗ ಒಂದು ಅಡಿಕೆ ಮರ ಹಾಕಿದ್ರೆ ನೀರು ಸರಿ ಬಿಟ್ರೆ ನಾಳೆ ಕಾಯಿ ಬಿಟ್ಟೇ ಬಿಡುತ್ತೆ. ಹಾಗೆ ಇದು ಸಹ ಹಾಗೆ, ಯಾವ್ದು ಸಹ ಮನಸ್ಸು ಮಾಡಿದ್ರೆ ಎಲ್ಲ ಸಹ ಹಾಗೆ ಆಗುತ್ತೆ. ವೆರಿ ಗುಡ್. ಈಗ ನಿಮಗೆ ಸಪೋರ್ಟ್ ಮಾಡಿದವರು ಈ ವಾಹನವನ್ನು ತಯಾರಿಸಲಿಕ್ಕೆ, ಸೊ ಅವರಿಗೆ ಏನಾದರೂ ಹೇಳಲಿಕ್ಕೆ? ಅದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಕೆಲಸ ಟೈಮಿಗೆ ತುಂಬ ಫಸ್ಟ್ ಕಮೆಂಟ್ಸ್ ಬಂತು, ಸುಮ್ಮನೆ ಖರ್ಚು ಯಾಕೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ತುಂಬ ಕಮೆಂಟ್ಸ್ ಬಂತು. ಆಮೇಲೆ ಬರ್ತಾ ಒಳ್ಳೆ ಆಯ್ತು ಗಾಡಿ. ಒಂದು ಏನೋ ಗುಜ್ಜಿನಿಂದ ಏನೋ ಮಾಡಿದ್ರು ಅಂತೇಳಿ ಒಂದು ಅವ್ರಿಗೆ ಇಂಟ್ರೆಸ್ಟ್ ಬಂತು, ಒಳ್ಳೆ ಆಗಿದೆ ಗಾಡಿ. ಮತ್ತು ತುಂಬ ಜನ ಮನೆ ಬಂದು ಸಪೋರ್ಟ್ ಮಾಡಿದ್ರು. ಯೂಟ್ಯೂಬಲ್ಲಿ ಸಹ ತುಂಬ ರೆಸ್ಪಾನ್ಸ್ ಒಳ್ಳೆ ಬಂತು. ಹಾಗೆ ಎಲ್ಲ ತುಂಬ ರೆಸ್ಪಾನ್ಸ್ ಒಳ್ಳೆ ಬಂದಿದೆ ಗಾಡಿ ಬಗ್ಗೆ. ನಿಮ್ಮ ಮನೆಯವರು, ನಿಮ್ಮ ತಮ್ಮ, ಅಮ್ಮ ಅವರೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ನೀವು ವೆಹಿಕಲ್ ರೆಡಿ ಮಾಡಬೇಕಾದ್ರೆ? ವೆಹಿಕಲ್ ರೆಡಿ ಮಾಡೋಕ್ಕಂದ್ರೆ ಫಸ್ಟಿಗೆ ಅದೇ ಕೆಲಸ ಟೈಮಿಗೆ ಸುಮ್ಮನೆ ಖರ್ಚು ಯಾಕೆ ಮಾಡ್ತೀರಾ, ಮೊದಲೇ ಕೆಲಸ ಇಲ್ಲ ಈ ಟೈಮಲ್ಲಿ, ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಾ ಅಂತ ಹೇಳಿದರು. ಅದಕ್ಕೆ ನಾನು ನೋಡುವ ಮಾಡೋ ಅಂತ ಒಳ್ಳೆ ಆಗಿದೆ ಗಾಡಿ. ಈಗ ಗಾಡಿ ರೆಡಿ ಆಗಿದೆ, ಆನಂತರ ಅವರ ಒಂದು ನಿಮಗೆ ಏನಾದರೂ ಏನು ಹೇಳಿದರು ಅಂದರೆ
ನಿಮಗೆ ಏನಂತ ಹೇಳಿದ್ರು, ಒಂದು ವಾಹನ ರೆಡಿಯಾಗಿ ಒಂದು ದಾರಿಯಲ್ಲಿ ಹೋಗಬೇಕಾದ್ರೆ ಅದು ನೋಡಿ ಖುಷಿ ಆಗಿದೆ. ಯಾಕಂದರೆ ಜನರಿಗೆ ಹೇಗಿತ್ತು ಗಾಡಿ, ಅದು ಹೇಗೆ ಎಲ್ಲಿಂದ ಪಾರ್ಟ್ಸ್ ತಂದು ಒಟ್ಟು ನೋಡಿ ಹೇಗೆ ಜಾಯಿಂಟ್ ಮಾಡಿದ್ರು ಅಂತ ಅವರು ಒಂದು ಆಶ್ಚರ್ಯ ಗಾಡಿ ನೋಡಿ. ಯಾಕಂದರೆ ಗೊತ್ತಿಲ್ಲ ಅದು ಸ್ಕ್ರ್ಯಾಪ್ ಅಂದರೆ ಹೇಗಿರ್ತದೆ ಅಂತ ಹೇಳಿ, ಅದು ಜಾಯಿಂಟ್ ಮಾಡಿ ನೋಡಿ ಖುಷಿಯಾಗಿದೆ. ಅಂದರೆ ಪ್ರತಿಯೊಂದು ಐಟಮನ್ನು ನೀವು ಅಂದರೆ ಸ್ಕ್ರ್ಯಾಪಿಂದ ತಂದು ಮತ್ತೆ ಪುನಃ ಅದನ್ನು ಮಾಡಿಫೈ ಮಾಡಿದ್ದೀರಿ. ಅಂದರೆ ಈಗ ಒಂದು ಕಟ್ಟಿಂಗಿಂದ ಹಿಡಿದು ಅಂದರೆ ಎಲ್ಲ ಕಟ್ಟಿಂಗ್ ಮಾಡಿ ಮತ್ತೆ ಅದನ್ನು ಜಾಯಿಂಟ್ ಮಾಡಿ ನಿಮಗೆ ಬೇಕಾದಾಗೆ ನೀವೇ ಅವಳಡಿಸ್ಕೊಂಡಿದ್ದೀರಿ. ಹೌದು. ಅದು ಯಾವ ರೀತಿ ಎಲ್ಲ ಅಂದರೆ ಯಾವ ಪಾರ್ಟನ್ನು ಆ ಥರ ಮಾಡ್ಕೊಂಡಿದ್ದೀರಿ? ಪಾರ್ಟ್ಸ್ ಅಂದರೆ ಈಗ ಹೇಳ್ಬೇಕಂದ್ರೆ ಸ್ಪ್ರಿಂಗ್ ಆಗಲಿ, ಅದು ಬೈಕ್ ಸ್ಪ್ರಿಂಗ್ ಅಂದರೆ ಅದು ಸಹ ಲೋಡ್ ತಕ್ಕಂಗೆ ಅದು ಸಹ ಡಬಲ್ ಕಾಯಿಲ್ ಉಂಟು ಅದರಲ್ಲೂ ಸಹ. ಅದು ಮತ್ತೆ ಸ್ಟೇರಿಂಗ್ ಆರ್ಮ್ ಆಗಲಿ ಇದೆಲ್ಲ ಸ್ಕ್ರ್ಯಾಪಿಂಗ್ ಇದೆಯಲ್ಲ ಅದೆಲ್ಲ ಈ ಸೆಟ್ ಆಗೋದಿಲ್ಲ. ಅದಕ್ಕೆ ನಾವು ಅದಕ್ಕೆಲ್ಲ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿ ವೆಲ್ಡೆಡ್ ಹಾಕಿ ಮತ್ತೆ ಮಾಡಿದ್ದು ಇಷ್ಟು ಈ ಥರ. ಇನ್ನು ಮುಂದೆ ನಿಮಗೆ ಈಗ ಸರ್ಕಾರದ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ, ಇಲ್ಲ ಅಂದರೂ ಕೂಡ ನೀವು ಯಾವ ರೀತಿಯ ಈ ವಾಹನಗಳನ್ನು ತಯಾರಿಸಬೇಕಂತ ನಿಮ್ಮ ಮನಸ್ಸಲ್ಲಿದೆ? ಅಂದರೆ ಈಗ ಅಗ್ರಿಕಲ್ಚರ್ ರಿಲೇಟೆಡ್, ಅಂದರೆ ಈಗ ಅಡಿಕೆ ತೊಗೊಳಕ್ಕಾಗಲಿ, ಈಗ ಸಣ್ಣ ಟಿಲ್ಲರ್ ಆಗಲಿ, ಈ ಥರ ಎಲ್ಲ ಅಂದರೆ 4 ಜನ ಮಾಡೋ ಕೆಲಸನ ಒಬ್ಬನೇ ಮಾಡುವಂಥದ್ದೊಂದು ಯಾವುದೋ ವೆಹಿಕಲ್ ಮಾಡುವ ಅಂತೇಳಿ ಒಂದು ಪ್ಲ್ಯಾನ್ ಮಾಡುವ ಅಂತೇಳಿ. ಓಕೆ. ಸೊ ನಿಮ್ಮ ಎಲ್ಲ ಕನಸುಗಳು ನೆರವೇರಲಿ ಅಂತ ನಾವು ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ವಿಶ್ ಮಾಡ್ತೀವಿ. ನನ್ನ ಅಣ್ಣನೊಟ್ಟಿಗೆ ಇದು ಗಾಡಿ ಎಲ್ಲ ಮಾಡುವಾಗ ನಾನು ಸಹ ಇದ್ದೆ. ಅವ್ರು ಹೇಳಿಕೊಟ್ಟದನ್ನೇ ನಾವು ಮಾಡ್ತಿದ್ದೆ. ಅವ್ರು ಕೆಲವೆಲ್ಲ ಹೇಳಿಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತಿದ್ದೆ. ಮತ್ತು 1.5 ತಿಂಗಳು ಮಾಡಿದ್ದುಂಟು ಕೆಲಸ. ನಾನು ಅವ್ರು ಹೇಳಿಕೊಟ್ಟದೆಲ್ಲ ಕಲ್ತಿದ್ದೇನೆ. ಮತ್ತು ಸುಮಾರೆಲ್ಲ ಗೊತ್ತಾಗಿದೆ ನನಗೆ ಎಂತೆಲ್ಲ ಮಾಡಬೇಕಂತೇಳಿ. ನನಗೆ ತುಂಬ ಖುಷಿ ಆಯಿತು. ನಾನು ಸಹ ಬಿಟ್ಟಿದ್ದೇನೆ ಅದು ಗಾಡಿಯನ್ನು. ಒಳ್ಳೆ ಆಗ್ತದೆ, ಕಲಿಯೋರಿಗೆ ಒಳ್ಳೆ ಆಗ್ತದೆ ಅದು ಗಾಡಿ. ಫುಲ್ ಸ್ಕ್ರ್ಯಾಪ್, ಅದು ಬೈಕ್ ಫುಲ್ ಸ್ಕ್ರ್ಯಾಪ್. ಇದರ ಮೋಟ್ರ್ ಮತ್ತು ಬ್ಯಾಟ್ರಿ ಮಾತ್ರ, ಮತ್ತು ಎಲ್ಲ ಸ್ಕ್ರ್ಯಾಪ್ ಇದರಲ್ಲಿರೋದು. ಅಣ್ಣನ ಸಪೋರ್ಟಿಂದ ನಾನು ಸಹ ಮಾಡ್ತೇನೆ ಅಂತೇಳಿ ಉಂಟು. ಶರತನ ತಾಯಿ ಇದು ಮೆಕ್ಯಾನಿಕ್ ಕೆಲಸಕ್ಕೆಲ್ಲ ತುಂಬ ಇದಿತ್ತು, ಅವನಿಗೆ ಆಸಕ್ತಿ ಇತ್ತು. ಎಲ್ಲ ಏನು ಮಾಡಿದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೆ ಅವನಿಗೆ. ಏನು ಗುಜರಿಗೆಲ್ಲ ತಂದು ಎಲ್ಲ ಪೂರ ಒಂದೊಂದು ವಸ್ತು ತಂದು ಎಲ್ಲ ಮಾಡ್ತಾಯಿದ್ರು. ನಮಗೆ ಸ್ವಲ್ಪ ನೋಡ್ತಾ ನಮಗೆ ಖುಷಿ ಆಯಿತು. ಮುಂದೆ ಏನು ಮಾಡಬೇಕು ಏನು ಎಲ್ಲ ಸಪೋರ್ಟ್ ಸಿಗ್ತದೆ ಸಹ, ಎಲ್ಲ ಸಹಕಾರದಿಂದ ಎಲ್ಲರದ್ದು ನಮ್ಮ ಸಹ ಎಲ್ಲ ಸಹಕಾರದಿಂದ ಇನ್ನಷ್ಟು ವಾಹನಗಳನ್ನು ತಯಾರಿಸಲು ಎಂದು ನಾನು ಹೆಮ್ಮೆಯಿಂದ ಶ್ರಮಿಸ್ತೇನೆ. ನಾನು ಈಗ ಇವರನ್ನು ಸಣ್ಣದಿಂದ ನೋಡ್ತಾ ಇದ್ದೀನಿ. ಏನೋ ಒಂಥರ ಅವರಿಗೆ ಈ ಎಲೆಕ್ಟ್ರಿಕಲ್ ವರ್ಕಲ್ಲಿ, ಮೆಕ್ಯಾನಿಸಮಲ್ಲಿ ಭಾರಿ ಆಸಕ್ತಿ. ಈ ಲಾಕ್ಡೌನ್ ಆದ ಸಮಯದಲ್ಲಿ ಅವರಿಗೆ ಸ್ವಲ್ಪ ಕೆಲಸ ಇರಲಿಲ್ಲ. ಏನೋ ಈ ಸ್ಕ್ರ್ಯಾಪ್ ಐಟಮ್ ಎಲ್ಲ ತಂದು, ಅಂದರೆ ಗುಜರಿ ಐಟಮ್ ಎಲ್ಲ ತಂದು ಏನೋ ಮಾಡ್ತಾಯಿದ್ರು. ಪ್ರಥಮ ಬಾರಿ ನಾವು ನೋಡಿದಾಗ ಇವರು ಏನು ಮಾಡ್ತಾರೆ, ಸುಮ್ಮನೆ ಎಂಥ ಕೆಲಸ ಇಲ್ಲದೆ ಎಂಥ ಇದು ಮಾಡೋದು ಅಂದರೆ ನಮಗೆ ಸ್ವಲ್ಪ ಏನೋ ಒಂಥರ ಇವರು ಏನೋ ಮಕ್ಕಳಾಟಿ ಮಾಡ್ತಾರೆ ಅಂತ ನಾವು ಎನಿಸಿದ್ದೀವಿ. ಮತ್ತು ನೋಡ್ತಾ ಇವರು ಏನೋ ಒಂದು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ತುಂಬ ಖುಷಿಯಾಯಿತು. ತುಂಬ ಟ್ಯಾಲೆಂಟ್ ಇದೆ ಅವರಲ್ಲಿ. ಈಗಿನ ಜನರಲ್ಲಿ ನಾವು ಯುವಕರಲ್ಲಿ ನೋಡಿದರೆ, ಮೊದಲಾಗಿ ಈಗ ನೋಡಿದರೆ ಮೊದಲು ಟಿ ವಿ ಇತ್ತು, ಈಗ ಮೊಬೈಲ್ ಬರಲಿಕ್ಕೆ ಹೋಗಿ ಮೊಬೈಲೊಂದು ಬಿಟ್ಟರೆ ಮತ್ತು ಮೊಬೈಲ್ ನಂತರ ಎಲ್ಲ ಆಚೆ ಈಚೆ ಹೋಗಿ ತಿರುಗಾಡೋದು, ಎಲ್ಲೆಲ್ಲಿ ಹೋಗೋದು, ಯಾರ್ಯಾರೊಟ್ಟಿಗೆ ಸೇರೋದು ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಶರತ್ ಇವರು ಇಂಥ ಒಂದು ಲಾಕ್ಡೌನ್ ಟೈಮಲ್ಲಿ ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಇಂಥ ಒಂದು ಇಲೆಕ್ಟ್ರಿಕಲ್ ಒಂದು ವೆಹಿಕಲ್ ಮಾಡಿದ ಅಂತ ಹೇಳಿದರೆ ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಇವರು ಅದಂತಲ್ಲ, ತೋಟವನ್ನು ಮಾಡ್ತಾರೆ. ತೋಟದಲ್ಲಿ ಸಹ ಅವರಿಗೆ ಆಸಕ್ತಿ ಉಂಟು, ಅಡುಗೆಯಲ್ಲಿ ಸಹ ಆಸಕ್ತಿ ಉಂಟು. ಇದು ನಮ್ಮ POP ಅಂತಹ ಕೆಲಸದಲ್ಲೂ ಸಹ ಆಸಕ್ತಿ ಉಂಟು. ಇವರ ಬಗ್ಗೆ ಹೇಳೋದಾದರೆ ಒಂದು ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿ. ಇವರಿಗೆ ಸರ್ಕಾರದಿಂದ ಮುಂದೆ ಏನಾದರೂ ಸಹಾಯ ಸಿಕ್ಕಿದರೆ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಸಹಾಯ ಸಿಕ್ಕಿದರೆ ಒಂದು ಉತ್ತಮವಾದ ಒಂದು ಎಲೆಕ್ಟ್ರಿಕಲ್, ಅಂದರೆ ಈಗಿನ ಕಾಲದಲ್ಲಿ ಅಂದರೆ ಪೊಲ್ಯೂಷನ್ ಜಾಸ್ತಿ. ಪೊಲ್ಯೂಷನ್ನಿಂದಾಗಿ ಈಗ ಗೊತ್ತಾಗ್ತಾ ಉಂಟು ನಮಗೆ ಎಲ್ಲ ತೊಂದರೆ ಆಗ್ತಾ ಉಂಟು, ಜನರ ಮೇಲೆ, ಆರೋಗ್ಯದ ಮೇಲೆ. ಮತ್ತು ಏನೇನೋ ಅಂದರೆ ಈಗ ಪೆಟ್ರೋಲ್ ಬೆಲೆ ಸಹ ಏರಿದೆ. ಹಾಗೆ ಇಂತಹ ಎಲೆಕ್ಟ್ರಿಕಲ್ ಈ ವೆಹಿಕಲ್ ಎಲ್ಲಾದರೂ ನಾವು ತಯಾರು ಮಾಡಿದರೆ ಈ ಅಗ್ರಿಕಲ್ಚರಿಗೂ ಸಹ ಹೆಲ್ಪ್ ಆಗ್ತದೆ. ಮೊದಲಿಗಾಗಿ ನಾವೀಗ ಈ ಟ್ರ್ಯಾಕ್ಟರ್, ಟಿಲ್ಲರ್ ಇಂತಹ ವೆಹಿಕಲ್ನೆಲ್ಲ ಎಲೆಕ್ಟ್ರಿಕಲ್ ಆಗಿ ತಯಾರು ಮಾಡಿದರೆ ತುಂಬ ಉತ್ತಮ ಅಂತ ಹೇಳ್ತಾ, ಅವರು ಮುಂದಿನ ಜೀವನದಲ್ಲಿ ಅವರಿಗೆ ಒಂದು ಉತ್ತಮ ಸಹಾಯ ಸಿಕ್ಕಿದರೆ ಸರ್ಕಾರದಿಂದ ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೋದಂತ ನನ್ನ ಅನಿಸಿಕೆ. ಹೆಚ್ಚಾಗಿ ನನಗೆ ಹೇಳಬೇಕಂದ್ರೆ ಅಣ್ಣನ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಅವನು ಚಿಕ್ಕ ವಯಸ್ಸಿನಿಂದಲೂ ಇಲೆಕ್ಟ್ರಿಕಲ್ ಬಗ್ಗೆ ತುಂಬ ಆಸಕ್ತಿ ಅವನಿಗೆ. ಮೆಕ್ಯಾನಿಕಲ್ ಮಾಡಬೇಕು, ಇಲೆಕ್ಟ್ರಿಕಲ್ ಮಾಡಬೇಕು ಅಂತ ಹೇಳಿ. ದಾಂಡೇಲಿಯಲ್ಲಿ ನಾವು ಹುಟ್ಟಿದ್ದು.
ಅಲ್ಲಿ ಅವನಿಗೆ ಪ್ರತಿ ಹಬ್ಬ ಎಲ್ಲ ಬಂದರೆ ಅವನಿಗೆ ಲೈಟಿಂಗಿಗೆಲ್ಲ ಅವನಿಗೆ ಕರೀತಿದ್ರು. ಸೊ ನಮಗೊಂಥರ ಖುಷಿಯ ವಿಚಾರ. ನಂತರ ಇಲ್ಲಿ ಬಂದಾಗ ಇಲ್ಲಿ ಅವನು ಇಲೆಕ್ಟ್ರಿಕಲ್ ಮತ್ತು POP ಕಾಂಟ್ರಾಕ್ಟರ್ ವೈಸ್ ವರ್ಕ್ ಮಾಡ್ತಿದ್ದ. ಸೊ ಹಾಗೆ ಮಾಡ್ತಾ ಇರೋಕ್ಕಾದ್ರೆ ಲಾಕ್ಡೌನ್ ಬಂತು. ಸೊ ಲಾಕ್ಡೌನ್ ಬಂದಾಗ ಏನಾದರೂ ಮಾಡಬೇಕಲ್ಲ, ಮನೆ ಕೂತ್ಕೊಂಡಾಗ ಸುಮ್ಮನೆ ಬೋರ್ ಆಗ್ತದೆ ಅಂತ ಹೇಳಿ ಅವನು ಹೇಳ್ದ ಒಂದು ಬೈಕ್ ಮಾಡುವ, ಚಾಪರ್ ಬೈಕ್ ಮಾಡುವ ಅಂತ ಹೇಳಿ. ಓಕೆ ಸರಿ ಮಾಡುವ, ಯಾಕಾಗೋದಿಲ್ಲ ಅಂತ ನೋಡುವ ಅಂತ ಎಲ್ಲ ಡಿಸೈನ್ ಮಾಡಿದ್ವಿ. ಸೊ ಏನೋ ಯುನೀಕ್ ಆಗಿ ಮಾಡಬೇಕು. ಸೊ ಯುನೀಕ್ ಆಗಿ ಮಾಡುವ ಅಂತ ಹಿಂದ್ಗಡೆ ಶಿಫ್ಟ್ ಕಾರ್ ವೀಲೆಲ್ಲ ಹಾಕಿ ಬೇರೆ ಬೇರೆ ಗುಜರಿ ಪಾರ್ಟ್ಸ್ ಎಲ್ಲ ತಂದು ಮಾಡಿದ್ದು. ಹೇಳಬೇಕಾದ್ರೆ ಆ ಬೈಕ್ ಬಗ್ಗೆ ಫುಲ್ ಸ್ಕ್ರ್ಯಾಪಿಂದನೇ ಮಾಡಿದ್ದು. ನಂತರ ಈಗ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಸೊ ಒಂದು ಯೋಚನೆ ಬಂತು, ಯಾಕೆ ಕಾರ್ ಮಾಡಬಾರ್ದು ಅಂತ ಹೇಳಿ. ಸೊ ಆಫ್ ರೋಡ್ ಬಗ್ಗಿ ಮಾಡುವ ಅಂತ ಡಿಸೈನ್ ಮಾಡಿದ್ವಿ. ಸೊ ಹಾಗೆಯೇ ಅದು ಗುಜರಿ ಐಟಮಿಂದನೇ ತಂದಿದ್ದು. ಅದರಲ್ಲಿ ಬ್ಯಾಟ್ರಿ ಮತ್ತು ಮೋಟರ್ ಬಿಟ್ಟು ನಂತರ ಎಲ್ಲ ಗುಜರಿ ಐಟಮೇ ತಂದಿದ್ದು. ಅದರಲ್ಲಿ ಈಗ ಹಿಂದಿದ್ದು 2 ವೀಲ್ ಮಾರುತಿ 800 ಇದು, ಮತ್ತು ಫ್ರಂಟಿದ್ದು 2 ವೀಲು ಗೂಡ್ಸ್ ಗಾಡಿದು, ಸೆಕೆಪ್ಸರ್ ಎಲ್ಲ ಬೈಕ್ ಇದು. ಸೊ ಅದು ಕಂಪ್ಲೀಟಾಗಿ ಸ್ಕ್ರ್ಯಾಪಿಂದನೇ ಮಾಡಿದ್ದು. ಸೊ ಈಗ ಗೌರ್ಮೆಂಟ್ ಅಥವಾ ಯಾವುದರ ಸಂಘ ಸಂಸ್ಥೆಗಳು ನಮಗೆ ಯಾವುದರ ಸಹಕಾರ ಕೊಟ್ಟಲ್ಲಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿ ಆಫ್ ರೋಡ್ ATV ಬೈಕ್ಸ್ ಮತ್ತು ಈಗ ಅಗ್ರಿಕಲ್ಚರ್ ರಿಲೇಟೆಡ್ ವೆಹಿಕಲ್ಸ್ ಮಾಡಬೇಕಂತ ಉಂಟು. ಈಗ ನೋಡಬೇಕು, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಎಲ್ಲ ತುಂಬ ಹೆಚ್ಚಾಗ್ತಾ ಉಂಟು. ರೈತರಿಗೆ ತುಂಬ ಕಷ್ಟ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ತರಲಿಕ್ಕೆ. ಸೊ ನಾವು ಇಲೆಕ್ಟ್ರಿಕಲಲ್ಲಿ ಮಾಡಿ ಚಾರ್ಜಿಂಗ್ ಕೆಪಾಸಿಟಿ ಎಲ್ಲ ಕೊಟ್ಟು ಒಳ್ಳೆ ಮಾಡುವ ಅಂತ ಉಂಟು. ಇಲೆಕ್ಟ್ರಿಕಲ್ಲು, ಮಿನಿ ಟಿಲ್ಲರು, ಟ್ರ್ಯಾಕ್ಟರು, ಹಾಗೆ ಆಫ್ ರೋಡ್ ATV ಬೈಕ್ಸ್ ಎಲ್ಲ ಮಾಡಬೇಕಂತ ಉಂಟು. ಈಗ ಹೇಳಬೇಕಾದ್ರೆ ಈಗ ಟೂರಿಸ್ಟರೆಲ್ಲ ಬರ್ತಾರೆ, ಅವರಿಗೆ ಸಫಾರಿಗೆಲ್ಲ ಹೋಗಬೇಕು. ಸೊ ಪೆಟ್ರೋಲ್ ಖರ್ಚೆಲ್ಲ ಕಾಸ್ಟ್ಲಿ. ಸೊ ನಾವೆಂತ ಮಾಡಬೇಕಿದೆ ಅಂತ ಇಲೆಕ್ಟ್ರಿಕಲಲ್ಲಿ ಮಾಡಿ ಒಂದು 8 ಸೀಟರ್ ವೆಹಿಕಲ್ ಮಾಡಿ ತಿರುಗಿಸ್ಬೇಕಂತ ಉಂಟು. ಇಲೆಕ್ಟ್ರಿಕಲಲ್ಲಿ ಮಾಡಿ ಈಗ ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ, ಸೊ ಅವರಿಗೆ ಸಿಟಿ ರೌಂಡ್ಸ್ ಹಾಕ್ಲಿಕ್ಕೆ ಯೂಸ್ ಆಗ್ತದೆ. ಸೊ ಇದೆಲ್ಲ ಪ್ಲ್ಯಾನ್ ಮಾಡಬೇಕು. ಸೊ ನಮಗೆ ಗೌರ್ಮೆಂಟ್ ಅಥವಾ ಸಂಘ ಸಂಸ್ಥೆಗಳಿಂದ ಸಹಕಾರ ಸಿಕ್ಕರೆ ಇದನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕಂತ ಉಂಟು. ಸೊ ಒಂದು ಸ್ಟಾರ್ಟಪ್ ಶುರು ಮಾಡಿ ಜನರಿಗೆ ಕಡಿಮೆ ದರದಲ್ಲಿ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ದೊರಕಿಸಿಕೊಡಬೇಕಂತ ಉಂಟು. ಇಲ್ಲಿಯ ಉಡುಪಿಯ ಲೋಕಲ್ ಜನರನ್ನು ಬಳಸಿಕೊಂಡು ಮಾಡಬೇಕಂತ ಉಂಟು. ಸೊ ಅವನು ಮುಂದೆ ಹೀಗೆ ಮಾಡ್ತಾನಂತ ನನಗೆ ಗ್ಯಾರಂಟಿ ಉಂಟು. ಸೊ ಅದಕ್ಕೆ ನಾನು ತುಂಬ ಪ್ರೋತ್ಸಾಹ ಮಾಡ್ತೇನೆ ಅವನಿಗೆ, ಸೊ ಮುಂದೆ ಮಾಡ್ಬೋದು ಅಂತ ಹೇಳಿ. ಶರತ್ನ ಬಗ್ಗೆ ಹೇಳುವುದಾದರೆ ಅವನು ಚೆನ್ನಂದ್ರ ಸ್ವಲ್ಪ ಟೈಲೆಂಟಾಗಿ ಹುಡುಗ, ಸ್ವಲ್ಪ ಎಲೆಕ್ಟ್ರಿಷಿಯನ್ ಅದು ಮೆಕ್ಯಾನಿಕಲ್ ಎಲ್ಲ ಮಾಡ್ತಾಯಿದ್ದ. ಇದು ಗುಜೂರಿಂದ ಎಲ್ಲ ತಂದು ಕಾರ್ ಮಾಡ್ತಿದ್ರು. ನಾನು ಫಸ್ಟ್ ಟೈಮ್ ನೋಡುವಾಗ ಇವನು ಗುಜೂರಿನ ಸ್ಪೇರ್ ಪಾರ್ಟ್ ತರುವಾಗ ಇದೆಲ್ಲ ಆಗುವಂಥದ್ದ ಅಂತೇಳಿ ನಾನು ಅವರ ಹತ್ರ ಹೇಳಿದೆ. ಆದರೂ ಮತ್ತೆ ಇವರು ಮಾಡ್ತಾ ಇರುವಾಗ ನಾನು ಒಂದು ನೋಡುವಾಗ ನನಗೆ ಭಾರಿ ಖುಷಿ ಆಯಿತು. ಅದೊಂದು ಕಾರು ಮಾಡಿದ್ದಾರೆ. ಇದು ಎಲೆಕ್ಟ್ರಿಕ್ ಕಾರು, ಯಾವುದೇ ಪೆಟ್ರೋಲ್ ಅಂಶ ಯಾವುದಿಲ್ಲ. ಇದು ನಾನು ಸ್ಟಡಿ ಮಾಡಿ ಬಿಟ್ಟಿದ್ದೀನಿ ನಾನು, ಆದರೂ ನನಗೆ ಖುಷಿಯಾಗಿದೆ. ಹಾಗೆ ನಮಗೆ ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ಗಾಡಿಯನ್ನು ಮಾಡಲಿಕ್ಕೆ ಹೇಳಿದ್ದೀನಿ. ಅದನ್ನು ಸಹ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ರೈತರಿಗೆ ಅನುಕೂಲ ಆಗುವ ಹಾಗೆ ಮಾಡುವಂಥ ಒಂದು ವಸ್ತುವನ್ನು ಮಾಡಿದರೆ ಒಳ್ಳೆಯದಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಅದ್ಭುತ ಕಾರನ್ನು ತಯಾರು ಮಾಡಿದ್ದಾರೆ ಇವರು. ಶರತ್ ಜಿ ನಾಯಕ್ ಇವರು ಲಾಕ್ಡೌನ್ ಟೈಮಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಬೇಕಾದ ಸಾಮಗ್ರಿಗಳನ್ನು, ಅಂದರೆ ಕಾರ್ ತಯಾರಿಸಲಿಕ್ಕೆ ತುಂಬಾ ಸಾಮಗ್ರಿಗಳೇ ಬೇಕು, ಅದನ್ನು ಸ್ಕ್ರ್ಯಾಪಿಂದ ತೆಗೆದು, ಅಂದರೆ ಗುಜರಿ ಅಂಗಡಿಯಿಂದ ಎಲ್ಲ ತೆಗೆದು ಅಲ್ಲಿಂದ ತಗೊಂಡು ಬಂದು ಅದನ್ನು ನೀಟಾಗಿ ಅದನ್ನು ಜಾಯಿಂಟ್ ಮಾಡಿ ಅದಕ್ಕೊಂದು ಪ್ಲ್ಯಾನ್ ಮಾಡಿ ಇಷ್ಟು ಒಳ್ಳೆಯ ಒಂದು ಕಾರನ್ನು ರೆಡಿ ಮಾಡಿದ್ದಾರೆ. ಅದು ಕೂಡ ಪೊಲ್ಯೂಷನ್ ಇಲ್ಲದೆ, ಯಾವುದೇ ಪೆಟ್ರೋಲ್ ಡೀಸೆಲ್ ಹಾಕದೆ ಈ ಕಾರನ್ನು ನೀವು ಓಡಿಸ್ಬೋದು. ಅಗ್ರಿಕಲ್ಚರ್ಗೆ ಅಂದರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ಕಾರು ಕಂಪ್ಲೀಟ್ ರೆಡಿಯಾಗಿದೆ. ಅಂದರೆ ಹೇಳಿದರೆ ನಿಮಗೆ ಈಗ ಅಡಿಕೆ ತರಬೇಕು, ಅಲ್ಲ ಗೊಬ್ಬರ ತಗೊಂಡು ಹೋಗಬೇಕು ಅಂದರೆ ಆ ತೋಟದ ಒಳಗೆ ಹೋಗುವಂಥ ವಾಹನವನ್ನು ಇವರು ರೆಡಿ ಮಾಡಿದ್ದಾರೆ. ಸೊ ಇವರಿಗೆ ನಮ್ಮೆಲ್ಲರ ಸಹಕಾರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನವಾಗಿ.